ನಾರಾಯಣ ಗುರು ಜಯಂತಿ ಒಂದು ಒಳ್ಳೆಯ ದಿನ ಆದ್ದರಿಂದ ಇವತ್ತು ಯೂತ್ ಮತ್ತು ಹಿಂದುಳಿದ ವರ್ಗ ಜಂಟಿ ಆಶ್ರಯದಲ್ಲಿ ಮಡಿಪು ಬ್ಲಾಕ್ ಮತ್ತು ಉಳ್ಳಾಲ ಬ್ಲಾಕ್ನಿಂದ ಇವತ್ತೊಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀರಾ. ನಿಮಗೆಲ್ಲ ಮಗದೊಮ್ಮೆ ಅಭಿನಂದನೆ ಸಲ್ಲಿಸ್ತೇನೆ. ವೇದಿಕೆಯಲ್ಲಿ ಆಸೀನರಾದಂಥ ನಮ್ಮ ನೆಚ್ಚಿನ ಶಾಸಕರು ಎರಡೂ ಬ್ಲಾಕ್ಲಿನ ಎಲ್ಲ ಕಾರ್ಯಕರ್ತರ ಪರವಾಗಿ ಪ್ರಪ್ರಥಮವಾಗಿ ನಿಮಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ವಿಶೇಷವಾಗಿ ಬಹಳಷ್ಟು ಹೆಸರು ಮಾಡಿದಂಥ ವ್ಯಕ್ತಿ, ನಾನು ಪ್ರಥಮ ಬಾರಿಗೆ ಇವರನ್ನು ನೋಡ್ತಾ ಇದ್ದೇನೆ. ನನ್ನ ಮುಡಿಪಿ ಬ್ಲಾಕಿಗೆ ಬಂದಿದ್ದೀರಾ, ಒಟ್ಟಿಗೆ ಜೊತೆಯಾಗಿ ಉಳ್ಳಾಲ ಬ್ಲಾಕಿನ ಜಂಟಿ ಕಾರ್ಯಕ್ರಮದಲ್ಲಿ ಆಗಮಿಸಿದಂಥ ಬಿ ವಿ ಶ್ರೀನಿವಾಸ್ ಅವರಿಗೆ ನನ್ನ ಬ್ಲಾಕ್ನ ಪರವಾಗಿ ಉಳ್ಳಾಲ ಬ್ಲಾಕಿನ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಅದರೊಟ್ಟಿಗೆ ರೆಡ್ಡಿ ಮ್ಯಾಮ್ ಅವರು ಮೊದಲೊಂದು ಸಲ ಇದೇ ವೇದಿಕೆಗೆ ಬಂದಿದ್ದಾರೆ. ಅವರೊಟ್ಟಿಗೆ ಬಹಳಷ್ಟು ಬೆಂಗಳೂರಿಂದ ಕಾರ್ಯಕರ್ತರು ಬಂದಿದ್ದೀರಾ. ಎರಡು ಬ್ಲಾಕಿನ ಪರವಾಗಿ ನಿಮಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ವಿಶೇಷವಾಗಿ ಶ್ರೀನಿವಾಸ್ ಸರ್, ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 8 ಕ್ಷೇತ್ರ ಇದೆ. ಕಳೆದ ಚುನಾವಣೆಯಲ್ಲಿ ಬಹಳಷ್ಟು ಬಿಜೆಪಿಯ ದೊಡ್ಡ ತುಫಾನಿಗೆ ನಮ್ದು ಒಂದೇ ಕ್ಷೇತ್ರ ಉಳಿದದ್ದು. ಯಾಕೆಂತ ಹೇಳ್ತೀರಾ, ನಿಮಗೆ ಒಬ್ಬ ಅಜಾತ ಶತ್ರು ಎಲ್ಲ ಜಾತಿ ಧರ್ಮದವರನ್ನು ಬಹಳಷ್ಟು ಸೌಮ್ಯ ರೀತಿಯಿಂದ ಏಕತೆಯಿಂದ ನೋಡಿಕೊಂಡು ಹೋದ್ರಿಂದ ಇವತ್ತು ನಮಗೆ ಕ್ಷೇತ್ರ ನಮ್ಮ ಕೈಯಲ್ಲಿದೆ. ಇದು ಇಡೀ ದಕ್ಷಿಣ ಕನ್ನಡ ಜಿಲ್ಲೆಗೆ ಹೆಮ್ಮೆಯ ವಿಚಾರ. ಆದ್ದರಿಂದ ನೀವು ಬಂದಿದ್ದೀರಾ, ಇದು ನಿಮ್ಮ ಕೂಡ ಒಂದು ಪುಣ್ಯದ ದಿನ ಅಂತ ಹೇಳಲಿಕ್ಕೆ ನಾನು ಆಶಿಸ್ತೇನೆ. ನೀವು ಅವರು ಕೂಡ ನಿಮ್ಮಾಗಿರುವಾಗ ಬಹಳಷ್ಟು ಬೇರೆ ಬೇರೆ ಕಾರ್ಯಕ್ರಮದಲ್ಲಿ ಬಹಳಷ್ಟು ಹೆಸರನ್ನು ಗಳಿಸಿ ಇವತ್ತು ಈ ಸ್ಥಾನಕ್ಕೆ ಬಂದಿದ್ದಾರೆ. ಅವರ ನಿಕಟ ಸಂಪರ್ಕವನ್ನು ಇಟ್ಟು ದಕ್ಷಿಣ ಕನ್ನಡ ಜಿಲ್ಲೆಗೆ ಬರುವಾಗ ನೀವು ಅವ್ರದ್ದು ಹೆಚ್ಚಿನ ಮಾಹಿತಿಯನ್ನು ತಗೊಂಡು ಯಾವ ರೀತಿಯನ್ನು ಕಾರ್ಯಕ್ರಮ ಮಾಡಬೇಕಂತ ಹೇಳಿ ಅವ್ರ ಹತ್ರ ಸ್ವಲ್ಪ ಕಿವಿ ಮಾತನ್ನು ತಗೊಂಡು ನೀವು ಮುಂದುವರಿಸಿದ್ರೆ ನಿಮ್ಮ ಜೀವನಕ್ಕೂ ಕೂಡ ಒಳ್ಳೆಯದನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ವಿಶೇಷವಾಗಿ 2 ಬ್ಲಾಕ್ ಇದೆ. ಎರಡೂ ಬ್ಲಾಕಲ್ಲಿ ಯಾವುದೇ ತಾರತಮ್ಯ ಇಲ್ಲದಂಥ ಬ್ಲಾಕ್ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇದ್ರೆ ಅದು ನಮ್ಮ ಮಂಗಳೂರು ವಿಧಾನಸಭಾ ಕ್ಷೇತ್ರ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಯಾಕೆಂತ ಹೇಳಿದ್ರೆ ಎಲ್ಲ ಭಾಗದಲ್ಲಿ ಕೂಡ ಇದೆ. ನಾವು ಜಾಸ್ತಿ ಹೋಗದಿದ್ರು ನನಗೆ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಕರಾವಳಿ ಜಿಲ್ಲೆಯ ಬಗ್ಗೆ ಬಹಳಷ್ಟು ವಿಚಾರ ಗೊತ್ತಿದೆ. ಇಲ್ಲಿ ಯಾರ ಹತ್ರ ಬೇಕಾದ್ರೆ ಕೇಳಿ, ಖಾದರ್ರ ಒಪ್ಪೋಸಿಟ್ ಆಗಿ ಇರುವಂಥ ಗ್ರೂಪ್ ಯಾವುದೇ ಇಲ್ಲ. ಅವರನ್ನು ಬಿಟ್ಟು ಯಾವುದೇ ಜಾತಿ ಯಾವುದೇ ಧರ್ಮದವರ ಬಗ್ಗೆ ಯಾವುದೇ ಗ್ರೂಪ್ ಇಲ್ಲದಂಥ ಒಂದು ವ್ಯವಸ್ಥಿತವಾದ ಕಾಂಗ್ರೆಸ್ ಪಡೆ ಇದ್ರೆ ಅದು ಮಂಗಳೂರು ವಿಧಾನಸಭಾ ಕ್ಷೇತ್ರ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ವಿಶೇಷವಾಗಿ ನೀವು ಇವತ್ತಿಗೆ ಸೀಮಿತವಾಗಿರಬಾರ್ದು. ನೀವು ಪ್ರತಿ 3 ತಿಂಗಳಿಗೆ ಬಂದು ನಮ್ಮ ಯುವಕರಿಗೆ ಬೇರೆ ಬೇರೆ ರೀತಿಯಲ್ಲಿ ನೀವು ಏನಾದರೂ ಒಂದು ಧೈರ್ಯ ತುಂಬಿ ಮಾಡುವಂತಹ ಕಾರ್ಯಕ್ರಮ ಇದ್ರೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ ನೀವು ಕೊಡಿ. ದಕ್ಷಿಣ ಕನ್ನಡ ಜಿಲ್ಲೆ ಬಿಜೆಪಿಯ ಮೂಲಭೂತವಾದಂಥ ಜಿಲ್ಲೆ ಏನಿದ್ರು ಇಲ್ಲಿಂದಲೇ ಸರ್, ಎಲ್ಲಿ ಕೇಳಿ ಬಿಜೆಪಿ ಯಾವುದು ವಿಚಾರ ಬರಬೇಕಾದ್ರೆ, ಬಿಜೆಪಿ ಯಾವುದೇ ಒಂದು ಕಾರ್ಯಕ್ರಮ ಎಜೆಂಡಾ ಸ್ಟಾರ್ಟ್ ಆಗಬೇಕಾದ್ರೆ ಅದು ನಮ್ಮ ಕಾನ್ಸ್ಟಿಟ್ಯೂನ್ಸಿಂದ ನಮ್ಮ ಜಿಲ್ಲೆಯಿಂದ ಸ್ಟಾರ್ಟ್ ಆಗೋದು. ಅದು ಬೇರೆ ಡೆಲ್ಲಿವರೆಗೆ ಹೋಗಲಿ, ಅದು ಇಲ್ಲಿಂದ ಸ್ಟಾರ್ಟ್ ಆಗೋದು. ಆದ್ರಿಂದ ನಿಮ್ಮಂಥ ಯುವಕರನ್ನು ಹಿಡ್ಕೊಂಡು ಇಲ್ಲಿ ನೀವು ಒಂದು ಸ್ಟ್ರಾಟಜಿ ಮಾಡಿ ನಮ್ಮ ಯುವಕರಿಗೆ ಬಲ ತುಂಬುವಂಥ ಕೆಲಸವನ್ನು ಮಾಡಿ. ಆಗಾಗ ಇಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಗಲಾಟೆಗಳು, ಗುಂಪು ಘರ್ಷಣೆಗಳು ಬಹಳಷ್ಟು ಆಗ್ತಾ ಇದೆ. ಅದಕ್ಕೆ ತಾವು ಹೆಚ್ಚಿನ ಗಮನವನ್ನು ಇಟ್ಕೊಂಡು ಹೆಚ್ಚಿನ ಆದ್ಯತೆಯನ್ನು ಕೊಟ್ಟು ತಾವು ಹೆಚ್ಚು ಕಡಿಮೆ ಆದ ಕೂಡಲೇ ತಾವು ಮಂಗಳೂರಲ್ಲಿ ಇರಬೇಕು. ಆದ್ರಿಂದ ಮಂಗಳೂರು ಇಡೀ ಕ್ಷೇತ್ರಕ್ಕೆ, ಇಡೀ ವಿಧಾನಸಭೆಗೂ ಕೂಡ ಮಂಗಳೂರಲ್ಲಿ 8ಕ್ಕೆ 8 ಕ್ಷೇತ್ರ ಬಂದರೆ ಕರ್ನಾಟಕ ಸ್ಟೇಟ್ನಲ್ಲಿ ಕಾಂಗ್ರೆಸ್ ಬಂದಾಗೆ, ಕಾಂಗ್ರೆಸ್ ಯಾವಾಗ ಕರ್ನಾಟಕದಲ್ಲಿ ಸೋಲ್ತದೆ ಆವಾಗ ಸರ್ಕಾರ ಕಟ್ಟಲಿಕ್ಕೆ ಕಷ್ಟ ಆಗುತ್ತೆ. ಇದು
ನಿಮಗೆ ನಾನು ಎಚ್ಚರಿಕೆ ವಿಚಾರವನ್ನು ಹೇಳಿದ್ದು. ಆದ್ರಿಂದ ನಿಮ್ಮ ಆದ್ಯತೆಯನ್ನು ಇಲ್ಲಿ ಕೊಡಿ. ಈಗಾಗಲೇ ನಮ್ಮ ಯೂತಿನ ಅಧ್ಯಕ್ಷರಾದಂಥ ಲುಕ್ಮಣ್ರವರು ಒಬ್ಬ ನಯಾ ವಿನಯದ ಒಬ್ಬ ಹುಡುಗ, ಜಾತಿಯಲ್ಲಿ ಮುಸ್ಲಿಂ ಆದರೂ ಎಲ್ಲ ಜಾತಿ ಧರ್ಮದವರನ್ನು ಇಟ್ಕೊಂಡು ಹೋಗುವ ಚಾಕಚಕ್ಯತೆ ಇದ್ದಂಥ ಒಬ್ಬ ವ್ಯಕ್ತಿ. ತಾವು ಅವರು ಮಾಡುವ ಕೆಲವೊಂದು ವಿಚಾರಗಳಿಗೆ ತಾವು ಒಳ್ಳೆಯ ಅಭಿಪ್ರಾಯವನ್ನು ಕೊಟ್ಟರೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಬಹಳಷ್ಟು ಅಭಿವೃದ್ಧಿಯಾಗಬಹುದು. ಒಟ್ಟಿನಲ್ಲಿ ನಮ್ಮ ಕ್ಷೇತ್ರಕ್ಕೆ ನೀವು ಚಿಂತೆ ಮಾಡೋದು ಬೇಡ. ನಮ್ಮ ಕ್ಷೇತ್ರದಲ್ಲಿ ನಮ್ಮ ಶಾಸಕರಿದ್ದಾರೆ. ಎಲ್ಲ ಜಾತಿ ಧರ್ಮದವರಿಗೆ, ಎಲ್ಲ ಜಾತಿಯವರಿಗೆ, ಎಲ್ಲ ಧರ್ಮದವರಿಗೆ ಅವರು ಒಬ್ಬರೇ. ನಮ್ಮ ತುಳುವಿನಲ್ಲಿ ಒಂದು ಗಾದೆ ಇದೆ, ಒಂದು ತೆಂಗಿನ ಮರಕ್ಕೆ ಆಗಿದಂತ ಇದಂತಲ್ಲ ಹತ್ತುವಂಥದ್ದು. ಅದಕ್ಕೆ ನಾವು ಹೇಳ್ತೇವೆ ತುಳುವಿನಲ್ಲಿ ತಲೆ ತಲೆ ಅಂತ ಹೇಳ್ತಾರೆ. ಅದು ಎಲ್ಲದಕ್ಕೆ ಏರ್ಲಿಕ್ಕೆ ಆಗ್ತದೆ. ಅದು ಎಲ್ಲ ಜಾತಿ ಧರ್ಮದವರಿಗೆ ಒಂದೇ ತಲೆಯಲ್ಲಿ ಏರ್ತಾರೆ ಎಲ್ಲ. ಅದು ತಾಳೆ ಆಗಲಿ, ತೆಂಗಿನ ಆಗಲಿ, ಸಂಘ ಆಗಲಿ, ಎಲ್ಲದಕ್ಕೆ ಅದು ವಿಭಿನ್ನ ರೀತಿಯ ಒಬ್ಬ ಶಾಸಕ, ವಿಭಿನ್ನ ರೀತಿಯ ಒಬ್ಬ ಶಾಸಕ. ನೀವು ಇನ್ನೊಂದು ನೆನಪಿನಲ್ಲಿ ಇಟ್ಕೊಳ್ಳಿ, ಯಾವತ್ತು ಎಲ್ಲಿಗೆ ಗುರಿ ಮುಟ್ತಾರಂತ ಯಾರಿಗೂ ಗೊತ್ತಾಗ್ಲಿಕ್ಕಿಲ್ಲ. ಅವರು ಅಷ್ಟು ಚಾಕಚಕ್ಯತೆಯಿಂದ ಹೋಗುವಂತ ವ್ಯಕ್ತಿ. ನಮ್ಮನ್ನೆಲ್ಲ ಗೌರವದ ಜಾಗದಲ್ಲಿ ಇಟ್ಕೊಂಡು ಎಲ್ಲ ಬ್ಲಾಕಿನ ಎಲ್ಲ ಪದಾಧಿಕಾರಿಗಳನ್ನು ಎಲ್ಲ ಜಾಗದಲ್ಲಿ ಗೌರವದಲ್ಲಿ ಇಟ್ಕೊಂಡು ಒಬ್ಬ ಚಾಕಚಕ್ಯತೆ ಇದ್ದಂತ ಏಕೈಕ ಒಬ್ಬ ಶಾಸಕ ಇದ್ರೆ ಅದು ನಮ್ಮ ಶಾಸಕರಾದಂಥ ಯುಟಿ ಖಾದರ್ ಸರ್ ಅವರು. ವಿಶೇಷವಾಗಿ ನಾನು ಮಗದೊಮ್ಮೆ ನಿಮ್ಗೆ ಹೇಳ್ತೇನೆ, ನಮ್ಮ ಎರಡು ಬ್ಲಾಕಿನ ಉಳ್ಳಾಲ ಬ್ಲಾಕ್ ಮತ್ತು ಮುಡಿಪು ಬ್ಲಾಕಿನ ಎರಡು ಯುವಕರು ಕೂಡ ಒಬ್ಬ ಆದರ್ಶನೀಯರು, ಎಲ್ಲ ಸಾಧನೆ ಮಾಡುವಂತ ಪ್ರಾಮಾಣಿಕ ವ್ಯಕ್ತಿಗಳು. ನೀವು ನಂಬಲಿಕ್ಕಿಲ್ಲ, ಈ ಕಾರ್ಯಕ್ರಮ ನಿನ್ನೆ 11 ಗಂಟೆಗೆ ಮಾಡಿದಂಥ ಕಾರ್ಯಕ್ರಮ, ನಿನ್ನೆ ರಾತ್ರಿ 11 ಗಂಟೆಗೆ ಮಾಡಿದಂಥ ಕಾರ್ಯಕ್ರಮ. ಈ 11 ಗಂಟೆ ನಂತರ ಇನ್ನೂ 11 ಗಂಟೆಗೆ ಇನ್ನೂ 2-3 ಗಂಟೆ ಬಾಕಿ ಇದೆ. ಈ ಬಾಕಿ ಇರುವ ಹೊತ್ತಿನಲ್ಲಿ, ಈ ಕೋವಿಡ್ ಇರುವ ಟೈಮ್ನಲ್ಲಿ ಕೂಡ ಇಷ್ಟೆಲ್ಲ ಜನ ಸೇರಬೇಕಾದ್ರೆ ಇದಕ್ಕೆಲ್ಲ ಕಾರಣಕರ್ತರು ಏಕೈಕ ಗುರು ನಾರಾಯಣ ಗುರು ಇದ್ದಾಗೆ ಮುಡಿಪು ಮಂಗಳೂರು ವಿಧಾನಸಭೆ ಕ್ಷೇತ್ರಕ್ಕೆ ಕೂಡ ಒಬ್ಬ ಗುರು ಇದ್ದಾರೆ. ಈ ಗುರುವಿನ ಹಿಂದೆ ಇಷ್ಟು ಜನ ಕೂಡಿದ್ದಾರೆ. ಆದ್ರಿಂದ ಈ ಸಂದರ್ಭದಲ್ಲಿ ನಾನು ಹೆಚ್ಚು ಮಾತಾಡ್ಲಿಕ್ಕೆ ಹೋಗುವುದಿಲ್ಲ. ನಿಮ್ಗೆಲ್ಲ ತಿಳಿಬೇಕಂತ ಹೇಳಿ ನಾನು 2 ಮಾತನಾಡಿದ್ದೇನೆ. ಇಲ್ಲಿ ಮುಂದೊಂದು ದಿನ ನೀವು ಬಂದ್ರೆ ನಿಮಗೆ ಬೇಕಾದಷ್ಟು ವಿಚಾರವನ್ನು ನಾನು ವೈಯಕ್ತಿಕವಾಗಿ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ 2 ಮಾತನಾಡಿ ನನ್ನ 2 ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್.